ಕ್ಷೇತ್ರದ ಶಾಸಕರು ಕೋಟಿ ಕೋಟಿ ಅನುದಾನ ತಂದರೂ ಕೂಡ ಪಟ್ಟಣದ ಅಭಿವೃದ್ಧಿ ಕೇವಲ ಮರೀಚಿಕೆಯಾಗಿ ಉಳಿದಿದೆ ಅನ್ನೋದು ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ವ್ಯಕ್ತವಾಗಿ ಸಮಸ್ಯೆಗಳ ಮಹಾಪುರವೇ ಹರಿದು ಬಂತು. ಹೊಳೆನರಸೀಪುರ ಪುರಸಭೆಯ ವತಿಯಿಂದ 2021ನೇ ಸಾಲಿನ ಆಯವ್ಯಯದ ಪೂರ್ವಭಾವಿ ಸಭೆ ಪುರಸಭೆಯ ಸಭಾಂಗಣದಲ್ಲಿ ನಡೆಯಿತು. ಹಿರಿಯ ಸದಸ್ಯೆ ಜಿಕೆ ಸುಧಾ ನಳಿನಿ ಸಭೆಯ ಆರಂಭದಲ್ಲಿ ಆಹ್ವಾನ ಪತ್ರಿಕೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ, ಇದರಲ್ಲಿ ಪುರಸಭಾ ಅಧ್ಯಕ್ಷರ ಸಹಿ ಇಲ್ಲ, ಆದರೂ ಕೂಡ ಎಲ್ಲ ಸದಸ್ಯರಿಗೆ ಆಹ್ವಾನ ಪತ್ರಿಕೆಯನ್ನು ತಲುಪಿಸಿದ್ದೀರಾ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಪುರಸಭಾ ಸದಸ್ಯ ಪ್ರಸನ್ನ ಮಾತನಾಡಿ, ಪಟ್ಟಣದ ಅಭಿವೃದ್ಧಿಗೆ ನೀವುಗಳು ಎಷ್ಟು ಅಂದಾಜು ಪಟ್ಟಿ ತಯಾರಿಸಿದ್ದೀರಿ, ಈಗಿರುವ ಹಣ ಎಷ್ಟು ಅಂತ ಕೇಳಿದಾಗ ಇದಕ್ಕೆ ಉತ್ತರಿಸಿದ ಪುರಸಭಾ ಪ್ರಭಾರ ಮುಖ್ಯಾಧಿಕಾರಿ ವಿ.ಡಿ. ಶಾಂತಲಾ, ಸರ್ಕಾರದಿಂದ 18 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದೆವು, ಆದರೆ ಸರ್ಕಾರದಿಂದ ನಯಾ ಪೈಸೆ ಹಣ ಬಿಡುಗಡೆಯಾಗಿಲ್ಲ, ಆದ್ದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಪುರಸಭೆಯಿಂದ ಬರುವ ಆದಾಯ ನೌಕರರಿಗೆ ಮತ್ತು ಇತರ ಖರ್ಚಿಗೆ ಸರಿಯಾಗ್ತಾ ಇದೆ ಅಂತ ಹೇಳಿದರು. ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಸಿ.ಜಿ. ವೀಣರಾಜೇಶ್, ಉಪಾಧ್ಯಕ್ಷರಾದ ಜಿ. ತ್ರಿಲೋಚನ ಸೋಮೇಶ್, ಪುರಸಭಾ ಸದಸ್ಯರು, ಪುರಸಭೆಯ ಅಧಿಕಾರವೃಂದದವರು, ನೌಕರರು, ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಿದರು.